ಭಾರಿ ಚಳಿ ಪ್ರದೇಶ ಸಿಯಾಚಿನ್ಗೆ ಪೋದು ಅಲ್ತ ಸ್ಥಿತಿಗತಿಯನ್ನು ತೆರೆದು ಸೈನಿಕರಿಗೆ ಅಗತ್ಯ ಸೇವೆಯನ್ನು ಕಾನೂನು ಮಲ್ತಿನ ಜಾರ್ಜ್ ಫೆರ್ನಾಂಡಿಸ್ ಸ್ವತಂತ್ರೋರ್ದು ಬೊಕ್ಕದ ರಕ್ಷಣಾ ಮಂತ್ರಿಯರಡ ಶ್ರೇಷ್ಠ ಮಂತ್ರಿಯಿಂದ ನಿವೃತ್ತ ಬ್ರಿಗೇಡಿಯರ್ ಐಎ ರೈ ಬೊಕ್ಕ ನಿವೃತ್ತ ಸೈನಿಕರು ಶರತ್ ಭಂಡಾರಿ ಪಂತೆರ ಅಂಗಾರೆ ಅಕುಲು ಕುಡ್ಲಡು ನಮ್ಮ ಕುಡ್ಲದೊಟ್ಟಿಗೂ ಪಾತಿರಿಯರು ಸೈನಿಕರನ್ನ ಬಗೆಟ್ಟು ಎಡೇನ ಕಾಳಜಿ ದೆತ್ತೊಂದು ಅಕ್ಲೆಗ ಬೋಡಾಯಿನ ಕಾನೂನು ಮಲ್ತದ ಜನಮೆಚ್ಚುಗೆ ಪಡೆದಿತ್ತಿನ ಮಾಜಿ ರಕ್ಷಣಾ ಮಂತ್ರಿ ಜಾರ್ಜ್ ಫೆರ್ನಾಂಡಿಸ್ ತೀರ್ನೇಕ್ ಪಾಕಜನ ನಾಯಕಿಯರು ನಿವೃತ್ತ ಸೈನಿಕರು ಬೇಜಾರು ತೆರಿಪಾದಿರ ಕುಡ್ಲಡ್ ನಿವೃತ್ತ ಬ್ರಿಗೇಡಿಯರ್ ಐಎನ್ ರೈ ನಮ್ಮ ಕುಡ್ಲದೊಟ್ಟಿಗೂ ಪಾತಿರ್ದು ಜಾರ್ಜ್ ಫೆರ್ನಾಂಡಿಸ್ ತೀರಿಯರಿಂದ ಸುದ್ದಿ ಕೇಂದ್ರ ಮಾಜಿ ಸೈನಿಕರಿಗೆ ಭಾರಿ ಬೇಜಾರಾತಂಡ ಸ್ವತಂತ್ರ ಬೊಕ್ಕದ ರಕ್ಷಣಾ ಮಂತ್ರಿಯರು ಶ್ರೇಷ್ಠ ಮಂತ್ರಿ ಪಂಡ ಅವು ಜಾರ್ಜ್ ಫೆರ್ನಾಂಡಿಸ್ ಸಿಯಾಚಿನ್ ಪ್ರದೇಶಗೂ ಸುರುತ ಸರ್ತಿ ಪೋಯಿನ ರಕ್ಷಣಾ ಮಂತ್ರಿ ಆರ್ ಅಲ್ಪದ ಸ್ಥಿತಿಗತಿ ಸೈನಿಕರನ್ನ ಯೋಗಕ್ಷೇಮ ವಿಚಾರಿತಿನಾರ ಎಂಕತೆರಿನ ಮಟ್ಟಗೂ ಸೈನಿಕರ ತೀರಂಡ ಅವೇ ಜಾಗೆಡ್ ಅಕೇರಿದ ಕಿರಿಯಲು ನಡತೊಂದಿತ್ತಂಡ ಜಾರ್ಜ್ ಫೆರ್ನಾಂಡಿಸ್ ರಕ್ಷಣಾ ಮಂತ್ರಿ ಆಯ್ನಿರ್ದ ಬೊಕ್ಕ ಸೈನಿಕರ ಸೈತಂಡ ಮಾತ ಮರ್ಯಾದಿದ ಒಟ್ಟುಗು ಮರಣ ಊರುಗು ಕೊನುದು ಅಲ್ಪ ಪೊಲೀಸ್ ಮುಖ್ಯಸ್ಥರ ಇತ್ತದ ಮಾತ ಸರ್ಕಾರಿ ಮರ್ಯಾದಿದ ಒಟ್ಟುಗು ಮರಣ ದೆಪ್ಪನ ಕ್ರಮ ನಡತೊಂದುಂಡೊಂದು ಪಂಡಿರ ನಮ್ಮ ಸ್ವಾತಂತ್ರ್ಯ ನಂತರ ಆದ ರಕ್ಷಣಾ ಮಂತ್ರಿಯವರಲ್ಲಿ ಇವರೊಬ್ಬರು ಬಹಳ ಶ್ರೇಷ್ಠವಾದ ನಿಸ್ವಾರ್ಥದಿಂದ ಕೆಲಸ ಮಾಡಿದಂಥ ರಕ್ಷಣಾ ಮಂತ್ರಿಯವರು. ಅವರು ಬಹುಶಃ ಮೊದಲನೇ ರಕ್ಷಣಾ ಮಂತ್ರಿ ಸಿಯಾಚಿನ್ ಪ್ರದೇಶಕ್ಕೆ ಹೋಗಿ ನಮ್ಮ ಸೈನಿಕರ ದುಃಖ ಸ್ಥಿತಿಗಳನ್ನ ಅರಿದವರು. ಸಿಯಾಚಿನಲ್ಲಿ ಸ್ನೋ ಮೊಬೈಲ್, ಸಿಯಾಚಿನ್ನಲ್ಲಿ ಸೈನಿಕರಿಗೆ ಒಳ್ಳೆಯ ಆಹಾರ, ಒಳ್ಳೆಯ ಬಟ್ಟೆ, ಒಳ್ಳೆಯ ವೆಪನ್ನ ಹತ್ಯಾರನ್ನೆಲ್ಲ ವ್ಯವಸ್ಥೆ ಮಾಡಿದವರು ಅವರೇ. ಇನ್ನೊಂದು ವಿಷಯ ಹೇಳೋದೇನೆಂದರೆ, ಕಾರ್ಗಿಲ್ ಯುದ್ಧ ಆಗುವ ಮೊದಲು ಆ ಸಮಯದಲ್ಲಿ ಸೈನಿಕರು ಹುತಾತ್ಮರಾದ ಸ್ಥಳದಲ್ಲೇ ನಾವು ಅವರ ಅಂತಿಮ ಸಂಸ್ಕಾರ ಮಾಡ್ತಿದ್ದೆವು. ಆದರೆ ಜಾರ್ಜ್ ಫೆರ್ನಾಂಡಿಸ್ರ ಕಾಲದಲ್ಲಿ ಮೊದಲನೇ ಬಾರಿಗೆ ನನಗೆ ತಿಳಿದಂತೆ, ನಾನು ತಪ್ಪಿರ್ಬೋದು ಹೇಳೋದ್ರಲ್ಲಿ, ಮೊದಲ ಬಾರಿಗೆ ಸೈನಿಕರನ್ನು ಒಂದು ಸಕಲ ಮರ್ಯಾದೆಯೊಂದಿಗೆ ಆ ಕಾಫಿನ್ ಬಾಕ್ಸಲ್ಲಿ ಹಾಕಿ ಹುತಾತ್ಮನನ್ನು ಅವನ ಮನೆಗೆ ಹಳ್ಳಿಗೆ ತಲುಪಿಸಿದಲ್ಲಿ ಅವರದ್ದು ಬಹಳ ಪ್ರಮುಖವಾದ ಪಾತ್ರ. ಮಾಜಿ ಸೈನಿಕರ ಸಂಘದ ಮಾಜಿ ಗುರ್ಕಾರ್ಯರು ಶರತ್ ಭಂಡಾರಿ ಪಾತಿರ್ದು ಸಿಯಾಚಿನ್ ಭಾರಿ ಚಳಿ ಪ್ರದೇಶ ಅಲ್ಪ ಸರಿಯಾಯಿನ ವ್ಯವಸ್ಥೆ ಇಜ್ಜಾಂಡ ಜಾರ್ಜ್ ಫೆರ್ನಾಂಡಿಸ್ ರಕ್ಷಣಾ ಇಲಾಖೆಲಿನ ಕಾರ್ಯಂತರಿನ ಅಡೆಗೆ ಕಡಪುಡ್ದು ವಿಷಯ ತೆರೆಯೊಂದು ಇಲಾಖೆದಾಂಚಿನ ಇವರಿದಿನ ಫೈಲ್ಲೆಗೆ ಜೀವ ಕೊರ್ದು ಸೈನಿಕರಿಗೆ ಬೋಡೆಯಿನ ವ್ಯವಸ್ಥೆ ಮಲ್ಪಾದಿನ ರಕ್ಷಣಾ ಮಂತ್ರಿ ಜಾರ್ಜ್ ಫೆರ್ನಾಂಡಿಸ್ ಪಂಡಿರ. ಹಿ ಈಸ್ ದ ಫಸ್ಟ್ ಡಿಫೆನ್ಸ್ ಮಿನಿಸ್ಟರ್. ಈ ಅಧಿಕಾರಿಗಳನ್ನು ಸಿಯಾಚಿನ್ಗೆ ಕಳಿಸಿ ಅಲ್ಲಿ ಒಂದು ವಾರ ಅಲ್ಲಿ ಇದ್ದರು. ಒಂದು ವಾರ ನಿಲ್ಲಿಕ್ಕಾಗಲಿಲ್ಲ ಅವರಿಗೆ. 2-3 ದಿವಸದಲ್ಲಿ ಅವರು ನೆಲದಲ್ಲಿ ಬಂದುಬಿಟ್ರು. ಎಲ್ಲ ಗೊತ್ತಾಯ್ತು ಏನಾಯ್ತಂತ. ಬಂದವರು ಸೀದಾ ಅಧಿಕಾರಿಗಳು ಇಲ್ಲಿ ವಾಪಸ್ ಬಂದವರು ಈ IAS ಅಧಿಕಾರಿಗಳು ಕೂಡಲೇ ಎಲ್ಲ ಫೈಲ್ಗಳನ್ನು ಸ್ಯಾಂಕ್ಷನ್ ಮಾಡಿಬಿಟ್ರು. ಒಮ್ಮೆಲೆ ಈ ವಸ್ತ್ರ ಇಂಥ ಎಲ್ಲ ಪರಿಕರಗಳು, ಹಿಮದಲ್ಲಿ ಏನು ಬೇಕು ನಮಗೆ, ಹಿಮ ಚಾಲನೆಗೆ ಒಂದು ಸ್ಕೂಟರು ಬರುತ್ತೆ, ಅದೂ ಸ್ಯಾಂಕ್ಷನ್ ಆಗಿರಲಿಲ್ಲ, ಅದು ಸ್ಯಾಂಕ್ಷನ್ ಆಗಿ ಸ್ಯಾಂಕ್ಷನ್ ಆಯಿತು.